ಈಗಾಗಲೇ SSLC ಫಲಿತಾಂಶ ಪ್ರಕಟಗೊಂಡಿದ್ದು ಸಾಕಷ್ಟು ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಈ ಸಾಧನೆ ಮಾಡಿರುವಂತಹ ವಿದ್ಯಾರ್ಥಿಗಳನ್ನು ಗುರುತಿಸುವಂತಹ ಕೆಲಸದಲ್ಲಿ ಸುದ್ದಿ ತೊಡಗಿಸಿಕೊಂಡಿದೆ. ಈ ಬಾರಿ ಸುದಾನ ವಸತಿಯುತ ಪ್ರೌಢಶಾಲೆಯ ಫಾತಿಮತ್ ಶಾಬಾ ಅವರು 612 ಅಂಕಗಳನ್ನು ಪಡೆದು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಅವರನ್ನು ಮಾತನಾಡಿಸ್ಕೊಂಡು ಬರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಈಗ ಫಾತಿಮತ್ ಶಾಬಾ ಅವ್ರ ಜೊತೆ ಮಾತನಾಡೋಣ. ಅಭಿನಂದನೆಗಳು ಫಾತಿಮತ್ ಶಾಬಾ ಅವರೇ. ಥ್ಯಾಂಕ್ ಯು. ಈ ಬಾರಿ 612 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ನಿಮಗೆ ಏನು ಅನಿಸ್ತು? ನಿಮ್ಮ ಅನಿಸಿಕೆ ಏನು? ನನಗೆ ಫಸ್ಟ್ ಅಷ್ಟೇ ಸಿಗಬೇಕಂತ ಇತ್ತು, ಮತ್ತು ಫುಲ್ ನರ್ವಸ್ ಅಲ್ಲಿದ್ದೆ ರಿಸಲ್ಟ್ ಟೈಮಲ್ಲಿ. ನನ್ನ ಅಮ್ಮವೇ ನನಗೆ ತುಂಬ ಹೋಪ್ ಕೊಟ್ಟದು, ಅಷ್ಟು ಸಿಗ್ತದೆ, ನೀನು ಅಷ್ಟು ಹೆದರಿಬೇಡ ಅಂತ. ಮತ್ತು ರಿಸಲ್ಟ್ ಬಂದ ಮೇಲೆ ನನಗೆ ಖುಷಿ ಆಯಿತು, ಅಮ್ಮ ಅಪ್ಪನಿಗೆಲ್ಲ ತುಂಬ ಖುಷಿ ಆಯಿತು. ಅಂದರೆ ನೀವು 612 ಅಂಕದ ನಿರೀಕ್ಷೆಯಲ್ಲಿದ್ದೀರಿ? 600 ಮೇಲೆ ಸಿಗಬೇಕಂತ ಒಂದು ಇದಿತ್ತು, ಸಿಕ್ಕಿತ್ತು. ಅಷ್ಟು ಹೋಪ್ ಇರಲಿಲ್ಲ. ಮತ್ತು ಅಮ್ಮ ಹೇಳಿದರು, ನೀನು ಭಯಬೇಡ, ಅಷ್ಟು ಸಿಗ್ತದೆ, ನೀನು ಓದಿದ್ಯಾ ಅಲ್ಲ ಅಂತ. ಮತ್ತು ಸಿಕ್ಕಿದ ಮೇಲೆ ತುಂಬ ಖುಷಿ ಆಯಿತು. ಪರೀಕ್ಷೆಗೆ ಯಾವ ರೀತಿಯ ತಯಾರಿಗಳನ್ನು ಮಾಡಿಕೊಂಡ್ರಿ? ನಾನು ಫಸ್ಟ್ ಅಷ್ಟೊಂದು ಫುಲ್ ಎಲ್ಲರ ಹಾಗೆ ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಹಾಗೆ ಓದ್ತಾ ಇರಲಿಲ್ಲ. ಆವತ್ತಿದ್ದು ಲೆಸನ್ಸ್ ಎಲ್ಲ ಆಗಾಗ ಓದ್ತಾ ಇರಲಿಲ್ಲ. ನಾಳೆ ಎಕ್ಸಾಮ್ ಆದರೆ ಇವತ್ತು ಓದ್ತಾ ಇದ್ದೆ. ತುಂಬ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ ನಾನು. ಮತ್ತು ಅಮ್ಮ ಹೇಳಿದರು, ಕಲಿ SSLC ಅಲ್ಲ ಅಂತ. ಮತ್ತು ಕೂತ್ಕೊಂಡು ಓದೊಂದು ಬರ್ತದೆ ಅಲ್ಲ, ಇದು ಕಲಿಬೇಕಂತ, ತುಂಬ ಮಾರ್ಕ್ ಬೇಕಂತ ಕಲಿತೆ ನಾನು. ಈಗ ಪಾಠದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ? ಅಂದರೆ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ? ಅದು ನಿಮ್ಮ ಪಠ್ಯೇತರ, ಇದು ನಿಮ್ಮ ಪಾಠಕ್ಕೆ ಏನಾದರೂ ಪೂರಕವಾಗಿ ಇರುವಂಥದ್ದು? ಇಲ್ಲ, ಹಾಗೇನು ನಾನು ಇಲ್ಲ, ನೀವು ಪಾಠದಲ್ಲೇ ಹೆಚ್ಚು ತೊಡಗಿಸಿಕೊಂಡಿದ್ದೀರಿ. ಓಕೆ, ಈಗ ಕೊರೋನಾ ಕಾಲಘಟ್ಟದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಯಿಂದ ನಮಗೆ ಕಷ್ಟ ಆಗ್ತಾ ಇತ್ತು, ಅಥವಾ ಪಾಠಗಳು ಸರಿಯಾಗಿ ಲಭ್ಯ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ನಿಮ್ಮ ಅನುಭವಕ್ಕೆ ಬಂದ ಹಾಗೆ ಆನ್ಲೈನ್ ತರಗತಿಗಳು ಹೇಗಿತ್ತು? ಅದು ಆನ್ಲೈನ್ ತರಗತಿಯಲ್ಲಿ ನಮಗೆ ಏನೂ ಸಹ ಅರ್ಥ ಆಗ್ತಾ ಇರಲಿಲ್ಲ. ನಾನು ಹೇಳೋದು ಬೆಸ್ಟ್ ಆಫ್ಲೈನಲ್ಲಿ ನಾವು ನಮಗೆ ಏನಾದರೂ ಡೌಟ್ ಇದ್ದರೆ ಅವ್ರ ಹತ್ರ ಎದುರಾಗಿ ಕೇಳ್ಬೋದು. ಬಟ್ ಆನ್ಲೈನ್ ಕ್ಲಾಸಲ್ಲಿ ಹಾಗೆ ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ, ಏನು ಸಹ ಅರ್ಥ ಆಗ್ತಾ ಇರಲಿಲ್ಲ. ಆಫ್ಲೈನ್ ಅಷ್ಟು ಏನು ಸಹ ಅಷ್ಟು ಇದಾಗ್ತಾ ಇಲ್ಲ. ಈಗ ಆ ಪಾಠಗಳನ್ನು, ನಿಮಗೆ ಅರ್ಥ ಆಗದ ಪಾಠಗಳನ್ನೆಲ್ಲ ನೀವು ಹೇಗೆ ಅದನ್ನು ಕಲಿತಾ ಇದ್ದೀರಿ? ಅಥವಾ ಆಗ ಬಂದಿರುವಂಥ ಇತರ ಸವಾಲುಗಳು ಇರಬಹುದು, ಅದನ್ನೆಲ್ಲ ಹೇಗೆ ಎದುರಿಸಿದ್ರಿ? ಹೇಗೆ ಅದನ್ನು ನಿಭಾಯಿಸ್ಕೊಂಡು ಮುಂದೆ ಹೋದ್ರಿ? ನಾನು ಯೂಟ್ಯೂಬ್ ಚಾನಲ್ ನೋಡಿ ಕಲಿತಾ ಇದ್ದದ್ದು. ಮತ್ತೆ ಆಫ್ಲೈನ್ ಆಯ್ತಲ್ಲ, ನಮಗೆ 9th ಕ್ಲಾಸ್ ಏನಾದರೂ ಹೋಯ್ತದು, ನಮಗೆ ಎಕ್ಸಾಮ್ಸ್ ಸರಿ ಆಗಲಿಲ್ಲ. 10th ಬಂದ ಮೇಲೆ ಇಟ್ಸ್ ಓಕೆ, ಒಳ್ಳೆ ಇದಾಯಿತು. ಆಫ್ಲೈನ್ ಸಹ ಮಾಡಿದ್ರು ಅಲ್ಲ, ಖುಷಿ ಆಯಿತು. ನಿಮ್ಮ ಸಾಧನೆಯ ಹಿಂದೆ ಅದು ನಿಮ್ಮ ಪೋಷಕರು, ನಿಮ್ಮ ಟೀಚರ್ಸ್ಗಳ ಅವರ ಶ್ರಮವನ್ನು ನೀವು ಹೇಗೆ, ಅವರ ಶ್ರಮದ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಟೀಚರ್ಸ್ನವ್ರಿಗೆ ತುಂಬ ಹೋಪ್ ಇತ್ತು ನನ್ನ ಮೇಲೆ, ನಾನು ತೆಗಿತೇನೆ ಅಂತ ಒಳ್ಳೆ ಮಾರ್ಕ್. ಅಮ್ಮ ನನಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದು ಅಮ್ಮವೇ. ಅಪ್ಪನಿಗೆ ಸಹ ತುಂಬ ಖುಷಿ ಆಗ್ತಾಯಿತ್ತು, ನಾನು ಹಾಗೆ ಓದಬೇಕು ಮತ್ತು ನಾನು ಡಾಕ್ಟರ್ ಆಗಬೇಕು ಅಂತ. ಅದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಟೀಚರ್ಸ್ನವ್ರಿಗೆ ಸಹ ತುಂಬ ಖುಷಿಯಾಗಿದೆ. ಅಮ್ಮನವ್ರ ಹತ್ರ ಎಲ್ಲ ಹೇಳ್ತಾಯಿದ್ರು, ನಿಮ್ಮ ಮಗಳು ತುಂಬ ಕಲಿತಾಳೆ ಹಾಗೆ. ಈಗ SSLC ಆಗಿದೆ, ಇನ್ನು ಮುಂದೆ ಏನು ಮಾಡಬೇಕು ಅಂತ ಬಯಸ್ತೀರಿ? ಜೀವನದಲ್ಲಿ ನಿಮ್ಮ ನಿರೀಕ್ಷೆಗಳು, ಅಂದರೆ ನಿಮ್ಮ ಆ್ಯಂಬಿಷನ್ ಏನು? ಡಾಕ್ಟರ್ ಆಗಬೇಕಂತ. ನನ್ನ ಪೇರೆಂಟ್ಸ್ಗೆ ನಾನು ಒಂದು ದೊಡ್ಡ ಡಾಕ್ಟರ್ ಆಗಿ ಬರಬೇಕಂತ ಆಸೆ. ಸೊ ಅದರ ನಿಟ್ಟೆ ನಾನು ಮುಂದೆ ಹೋಗೋದು. ಇವಿಷ್ಟು ಶಾಬಾ ಅವರ ಮಾತುಗಳು. ಅವರ ತಂದೆಯವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಅಬ್ದುಲ್ ಹಮೀದ್. ಓಕೆ, ತಾವು ತಮ್ಮ ಮಗಳ ಸಾಧನೆಯ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಒಳ್ಳೆ ಮಗಳು ಹೇಳೋದು ಡಾಕ್ಟರ್ ಆಗೋಗಂತಲ್ಲಿ, ಹಾಗೆ ಅವಳು ಎಂತ ಹೇಳೋದು ಅದರಿಂದ ನಾವು ಹೋಗೋದು ಅಷ್ಟೇ. ಓಕೆ, ಈಗ ಮುಂದೆ ಅವರು ಏನು ವೈದ್ಯ ಆಗಬೇಕು ಅನ್ನುವಂತಹ ಅವರ ಅಭಿಮತ, ತಾವು ಅದಕ್ಕೆ ಯಾವ ರೀತಿಯ ಬೆಂಬಲ ಅಥವಾ ನಿಮ್ಮ ಎಲ್ಲ ಬೆಂಬಲ ನಾವು ಅವಳಿಗೆ ನೀಡ್ತೇವೆ. ದುಡ್ಡು ಖರ್ಚೋದು ತೊಂದರೆಲ್ಲ, ಆ ಬೆಂಬಲ ನಾವು ನೀಡ್ತೇವೆ ಅವರಿಗೆ. ಅವರ ಸಾಧನೆಗೆ ನಿಮ್ಮ, ಅಥವಾ ನೀವು ಅವರ ಭವಿಷ್ಯಕ್ಕೆ ನಿಮ್ಮ ಶುಭ ಹಾರೈಕೆಯ ಮಾತುಗಳು ಹೇಳಬೇಕು ಅಂತ ಹೇಳಿದರೆ ಏನು ಹೇಳಿ? ಒಳ್ಳೆಯದಾಗಲಿ ಅಂತೇಳಿ ಅಷ್ಟೇ, ಮಕ್ಕಳು ಒಳ್ಳೆಯದಾಗಲಿ ಅಂತೇಳಿ ನಾವು ಶುಭ ಹಾರೈಸ್ತೇವೆ ಅಷ್ಟೇ. ಇವಿಷ್ಟು ಶಾಬಾ ಅವರ ತಂದೆಯವರ ಮಾತುಗಳು. ಅವರ ಭವಿಷ್ಯಕ್ಕೆ ಕೂಡ ಶುಭವನ್ನು ಹಾರೈಸ್ತಾ ಸಮದ್ ಜೊತೆ ಗಣೇಶ್ ಎನ್ ಕಲ್ಲರ್ಪೆ, ಸುದ್ದಿ ನ್ಯೂಸ್ ಪುತ್ತೂರು.
Electrical and Plumbing. Wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darpe, Puttur. Contact 8105973951, 9901784651, 9008216661, 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ